ಮಾರ್ಷಲ್ ಆರ್ಟ್ಸ್, ಜಪಾನ್ ಶೋಟೋಕಾನ್ ಕರಾಟೆ ಅಸೋಸಿಯೇಷನ್, ಇದರಲ್ಲಿ ಸೀನಿಯರ್ ಇನ್ಸ್ಟ್ರಕ್ಟರ್ ಆಗಿ ಮಂಗಳೂರು ಮತ್ತು ಪುತ್ತೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಒಂದು 10-15 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದೇನೆ ಈ ಫೀಲ್ಡಲ್ಲಿ, ಮಾರ್ಷಲ್ ಆರ್ಟ್ಸ್ ಫೀಲ್ಡಲ್ಲಿ. ನಾನು ಇವತ್ತು ನಿಮಗೆ ಸೆಲ್ಫ್ ಡಿಫೆನ್ಸ್ಗೆ ಫಸ್ಟ್ ಒಂದು ಸಿಂಪಲ್ ಒಂದು 4-5 ಎಕ್ಸಸೈಸ್ ಹೇಳ್ತದೆ, ನೀವು ಡೈಲಿ ಮನೆಯಲ್ಲಿ ಮಾಡಿ. ನಾರ್ಮಲ್ ಆಗಿ ನಿಮಗೆ ನಿಮ್ಮ ಫಿಟ್ನೆಸ್ ಅರ್ಥ ಆಯ್ತಲ್ಲ. ಫಸ್ಟ್ ನೀವು ಪರ್ಫೆಕ್ಟ್ ಆಗಿ ಸೆಲ್ಫ್ ಡಿಫೆನ್ಸ್ ಕಲಿಬೇಕಾಗಿರ್ತದೆ. ಮಿನಿಮಮ್ ಒಂದು 1 hour ಇದೊಂದು 10 ಕ್ಲಾಸ್ ಆದ್ರೆ ಅಟೆಂಡ್ ಮಾಡ್ತಾರೆ. ಅಪರ್ಚುನಿಟೀಸ್ ಇದೆ, ಅಲ್ಲಲ್ಲಿ ಮಾರ್ಷಲ್ ಆರ್ಟ್ಸ್ ಕ್ಲಾಸ್ ಇದೆ, ಹೌದಲ್ವ? ಕಲಿಬಹುದು. ಫಸ್ಟ್ ಟೈಟ್ ಮಾಡಿ. ಆಕ್ಚುಲಿ ಫಿಸ್ಟ್ ಹೇಗೆ ಹಿಡಿತೀರ? ಮನೇಲಿ ಅಣ್ಣನಿಗೆ ಹೊಡಿಲಿಕ್ಕ, ತಮ್ಮನಿಗೆ ಹೊಡಿಲಿಕ್ಕ, ಅಕ್ಕನಿಗೆ ಹೊಡಿಲಿಕ್ಕೆ, ಈಗೆಲ್ಲ ನೀವು ಫಿಸ್ಟ್ ಹಿಡಿಯುದು ಹೀಗೆ ಅಲ್ವಾ? ಬಟ್ ಮಾರ್ಷಲ್ ಆರ್ಟ್ಸ್ ಅಲ್ಲಿ ಈ ರೀತಿ ಹಿಡಿಲಿಕ್ಕಿಲ್ಲ. ಫಸ್ಟ್ 4 fingers, ನೆಕ್ಸ್ಟ್ ಇದು. ಯಾಕೆ ಯಾಕೆ ಹೀಗೆ ಹಿಡಿ? ಯಾಕೆ? ಪವರ್ ಜಾಸ್ತಿ ಬರುತ್ತೆ. ಈಗ ಹಿಡಿದ್ರೆ ಎಲ್ಲರ ಸ್ಟಮಕ್ ನೀವು ಜಸ್ಟ್ ಹೋಗಿ ನೋಡಿ, ಇದು ಪೈನ್ ಬರುತ್ತೆ, ಹೌದಾ? ಇದು ಏನು ತಂಬು ಮೈನ್, ಇದು ಡ್ಯಾಮೇಜ್ ಆದ್ರೆ ಫುಲ್ ಬಲ ಇರುವುದು. ಅರ್ಥ ಆಯ್ತಾ? ಈ ರೀತಿ ರೆಡಿ. ಫಸ್ಟ್ ರೊಟೇಟ್ ಮಾಡಿ. 1 2 3 4 5 6 7 8 9 10. ಇದು ರಿಸ್ಟ್ ಸ್ಟ್ರಾಂಗ್ ಆಗುತ್ತೆ, ಹೌದಾ? ನೆಕ್ಸ್ಟ್ 1 2 3 4 5 6 7 8 9 10. First 1 2 1 2 1 2 1 2 1 2 1 2 1 2. Back 1 2 1 2 1 2 1 2 1 2. Rotate 1 2 3 4 5. Reverse 1 2 3 4 5. Next leg. Just simple. Just 1 2 1 2 1 2 1 2 1 2. Catch not correct. First ನಿಮ್ಮ ಲೆಗ್ ಜಾಯಿನ್ ಮಾಡಿ. ಈಗ ಜಾಯಿನ್ ಮಾಡಿ. ಸ್ಟ್ರೈಟ್ ಕ್ರಾಸ್ ಮಾಡಬಾರ್ದು, ಇದು ಸ್ಟ್ರೈಟ್ ಇರಬೇಕು. 1 2 3 4 5 6 7 8 9 10. Now punches. ಕರಾಟೆಯಲ್ಲಿ ಮೇನ್ ಯಾವುದು? ಪಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ, ಬೇಸಿಕ್, ಹೌದಲ್ಲ? ಹೇಗೆ ಪಂಚ್ ಮಾಡಿ? ನಿಮ್ಮ ಫಸ್ಟ್ ಇಲ್ಲಿಂದ ಡೈರೆಕ್ಟ್ ನಾನು ಮೂಮೆಂಟ್ಗೆ ಹೋಗ್ತೇನೆ. ಫಸ್ಟ್ ನೋಡಿ, ಇದು ಹೀಗೆ ಹೋಗ್ಬೇಕು. ನೋಡಿ, ಫಸ್ಟ್ ಇಲ್ಲಿಂದ, ಅರ್ಥ ಆಯ್ತಾ? ಇಷ್ಟು ಗ್ಯಾಪ್ ಅಲ್ಲಿ ಇಲ್ಲಿಂದ ಟರ್ನ್, ಅರ್ಥ ಆಯ್ತಾ? ಈ ಗ್ಯಾಪ್ ಇಂದ ಕರೆಕ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ಬರೋ ಟರ್ನ್, ಅರ್ಥ ಆಯ್ತಲ್ಲ? ಫಸ್ಟ್ ರೈಟ್ ಹ್ಯಾಂಡ್ ಮಾಡಿ. 1 ನಾನು 2 ಎಲ್ ಹೋದೆ ನೋಡಿ, 1 ಎಲ್ ಹೋದೆ ಇಲ್ಲಿ ತನಕ ಬರುತ್ತೆ, 2 ಎಲ್ ಹೋದ್ರೆ ಟರ್ನ್, ಅರ್ಥ ಆಯ್ತಲ್ಲ? ಹ್ಯಾಂಡ್ಸ್ ಬ್ಯಾಕ್. 1 2 ಸೇಮ್ ಬ್ಯಾಕ್, ಇದೇ ರೀತಿ ಬರಬೇಕು. ಈಗ ಇಲ್ಲಿ ಬರುವಾಗ 1 ಇಲ್ಲಿ ನೋಡಿ, ಕೈ ನೋಡಿ ನಂದು, 2 ನೆಕ್ಸ್ಟ್ ಲೆಫ್ಟ್ 1 2 ಬ್ಯಾಕ್ 1 2. ನಾವು ಇದು ಸ್ಟ್ರೈಟ್ ಮಾಡಿ. ಇಲ್ಲಿಂದ ಈಗ ಫಾಸ್ಟ್ ಮಾಡಿ ನೋಡಿ. 1 ಇದು ಇಲ್ಲಿ ಹೀಗೆ ಇರಬೇಕು, ಈ ಪೊಸಿಷನ್. ಗುಡ್. 2 1 2 1 1 2 1 2 1
1. ನಿಮ್ಮ ಸ್ಟಮಕ್ ಲೆವೆಲ್ ಕರೆಕ್ಟ್ ಫೇಸ್ ಸ್ಟಮಕ್ ನಿಮ್ಮ ಸ್ಟಮಕ್ ಲೆವೆಲ್ 1 2 1 2 1 2 1 2 1 2 1 2 1 2 1 2 1 2. Next, same in the face. You're still in the face. ಗೊತ್ತಾಯ್ತಲ್ಲ? Ready? 1. ಇದಿಲ್ಲೇ 2 1 2 1 2 1 2 1 2 1 2 1 2. Next 1. like ನೋಡಿ ಈ ಪೊಸಿಷನ್ ಇಂದ just 1. ಈಗ ಎಕ್ಸಾಂಪಲ್ ಬ್ಲಾಕ್ 1 ಬ್ಲಾಕ್ 1. ನೆಕ್ಸ್ಟ್ ಈಗ ಖಾಲಿ ಬ್ಲಾಕ್ ಮಾಡಿದ್ರೆ ಸಾಕ ಬ್ಲಾಕ್ 1 2. ಗೊತ್ತಾಯ್ತಾ ಗೊತ್ತಾಯ್ತಲ್ಲ ಜಸ್ಟ್ ಇಲ್ಲಿಂದ 1 ಇಲ್ಲಿಗೆ ಯಾರಿಗೆ ಹೊಡಿಲಿಕ್ಕೆ ಹೋಗಿ ಅಂತ ಮೂಮೆಂಟ್ ಮಾಡಿದ್ರೆ ಮಾತ್ರ ಫಸ್ಟ್ 1 ಸೇಮ್ ನೆಕ್ಸ್ಟ್ 1 ಬೇರೆ ಬೇರೆ ಅಟ್ಯಾಕ್ಸ್ ಇದೆ 1 2. ಈಗ ಎಕ್ಸಾಂಪಲ್ ಒಂದು ಪಂಚ್ ಮಾಡಿ ಆಯ್ತಲ್ಲ ಬ್ಲಾಕ್ ಸಿಂಪಲ್ ಅಟ್ಯಾಕ್ ನನಗೆ ನಿಮಗೆ ಅಡ್ವಾನ್ಸ್ ಯಾವುದು ಕಲಿಸ್ಲಿಕ್ಕೆ ಆಗಲ್ಲ ಜಸ್ಟ್ ಸಿಂಪಲ್ ಅಟ್ಯಾಕ್ ಅರ್ಥ ಆಯ್ತಲ್ಲ ಫಸ್ಟ್ 1 ನಿಮ್ಮ ಲೆವೆಲ್ ಕರೆಕ್ಟ್ 2 ಸ್ಟ್ರೈಟ್ ಈಚೆ ಸೈಡ್ 1 2 1 2 1 2 1 2 1 ಇದು ಫಸ್ಟ್ ಇದು 2 1 2 1 2 1 2. Next ನಾನು ಸೆಲ್ಫ್ ಡಿಫೆನ್ಸ್ ಯಾರಾದ್ರೂ ನನ್ನ ಸೀನಿಯರ್ಸ್ ಜೂನಿಯರ್ಸ್ ಅನ್ನು ಕರ್ಕೊಂಡು ಬರ್ತೇನೆ ಈಗೆಲ್ಲ ಕಾಲೇಜ್ ಸ್ಟಾರ್ಟ್ ಆಯ್ತು ಹಾಗಾಗಿ ಕುಪ್ಪಳೆ ಹೋಗ್ಬೇಕು ಇಲ್ಲಿ ಬಾಯ್ಸ್ ಇದ್ದಾರೆ ಅಂತ ಹೇಳಿದ್ರು ನೆಕ್ಸ್ಟ್ 1 ಅರ್ಥ ಆಯ್ತಾ ಈಸಿ ಅಟ್ಯಾಕ್ಸ್ ಇದೆ ಪಾಯಿಂಟ್ಸ್ ಗೊತ್ತಿದ್ರೆ ಆಯ್ತು ನಿಮ್ಗೆ ಜಸ್ಟ್ ಇದನ್ನ ಜಸ್ಟ್ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ 1 2 1 2 1 2 1 ಇದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡೋದು ಅರ್ಧ ಗಂಟೆ ನೆಕ್ಸ್ಟ್ 1 1 2 ಅರ್ಥ ಆಯ್ತಾ 1 2 ಡೇಂಜರಸ್ ಅಟ್ಯಾಕ್ ಇದೆ ಸ್ವಲ್ಪ ಅರ್ಥ ಆಯ್ತಲ್ಲ ಫಸ್ಟ್ 1 ಜಸ್ಟ್ ನಾರ್ಮಲ್ ಆಗಿ ನಿಂತಿರ್ತೀರಿ ನಿಮ್ಮನ್ನ ಯಾರಾದ್ರೂ ಈಗ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾರೆ ಅರ್ಥ ಆಯ್ತಾ ಇಲ್ಲ ಕ್ಯಾಚ್ ನೋಡಿ ಕ್ಯಾಚ್ ಮಾಡ್ತಾರೆ ಈಗ ಇದು ಸಿಂಪಲ್ ಅಟ್ಯಾಕ್ಸ್ ನಾನು ಹೇಳ್ತೇನೆ ನಿಮಗೆ ಸೇವ್ ಆಗ್ಬೇಕು ಜಸ್ಟ್ ಅಟ್ಯಾಕ್ 1 2 ಇಲ್ಲ ಈಗ ಅಡ್ವಾನ್ಸ್ ಅಟ್ಯಾಕ್ಸ್ ಬೇರೆ ಇದೆ ಜಸ್ಟ್ ಇಲ್ಲಿಂದ ಹಿಡಿದು ಬೇರೆ ಅಟ್ಯಾಕ್ಸ್ ಇದೆ ಅದನ್ನ ನಾನು ಈಗ ಕಲಿಸ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ನನಗೆ ಟೈಮ್ ಬೇಕು ಅರ್ಥ ಆಯ್ತಾ ಇದು ಸಿಂಪಲ್ ಅಟ್ಯಾಕ್ ರೆಡಿ 1 ಓವರ್ 2 ಫಾಸ್ಟ್ 1 2 ಪವರ್ ಎಷ್ಟಿದೆ ಅಷ್ಟು ಮಾತ್ರ ಸೆಲ್ಫ್ ಡಿಫೆನ್ಸ್ ಯೂಸ್ ಆಗುತ್ತೆ ಸ್ಪೀಡ್ ಮಾತ್ರ ಅಲ್ಲ ಇಲ್ಲಿ ಪವರ್ ಯಾರಾದ್ರೂ ನಿಮ್ಮನ್ನು ಅಟ್ಯಾಕ್ ಮಾಡೋ ನೀವು ಎದುರು ನೋಡಿ ಒಂದು ಅಟ್ಯಾಕ್ ಕೊಟ್ಟರೆ ಮಿನಿಮಮ್ ಒಂದು 5 ಮಿನಿಟ್ಸ್ ಆದ್ರೆ ಎಫೆಕ್ಟ್ ಆಗ್ಬೇಕು ಆಗ ನಿಮಗೆ ಅಲ್ಲಿಂದ ಓಡಿಕೊಂಡಾದ್ರೆ ಎಸ್ಕೇಪ್ ಆಗ್ಬೋದಲ್ಲ
ನೀವು ಏನಿಲ್ಲ ಯೂಸ್ ಇಲ್ಲ. ಸೆಲ್ಫ್ ಡಿಫೆನ್ಸ್ ಈಸಿ ಬಟ್ ಕಷ್ಟ ಸರಿ. ಅರ್ಥ ಆಯ್ತಾ? ಮಾಡ್ಲಿಕ್ಕೆ ಈಸಿ, ನೋಡ್ಲಿಕ್ಕೆ ಈಸಿ ಆಗುಂಟು ಈಗ ಮಾಡುವ ರೀತಿಯಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ. ಟಫ್. 1 2 1 2 ಕರೆಕ್ಟ್ ನಿಮ್ಮ ಈ ಲೆವೆಲ್ಗೆ ನಿಮ್ಗೆ ಐಟಿ ಸಿಕ್ತು. 1 2 1 2 1 2 1 2 1 2 1 2 ನೆಕ್ಸ್ಟ್ 1 ಜಸ್ಟ್ ಇಲ್ಲ ಶಾರ್ಟ್ ಅಲ್ಲಿ ಬಂದ್ರೆ ಹೀಗೆ ಇರಬೇಕಿದ್ದು. 1 2 1 2 ಈ ಪಾಯಿಂಟ್ ನೋಡಿ ಫುಲ್ ಇದರಲ್ಲಿ ಹಿಡಿಲಿಕ್ಕೆ ಅರ್ಥ ಆಯ್ತಲ್ಲ. ಇದು ಸಹ ಅಷ್ಟೇ, ಇದರಲ್ಲಿ ಅಟ್ಯಾಕ್ ಬೀಳ್ತದೆ. ಇದು ಸಹ ಅಷ್ಟೇ, ಇದರಲ್ಲಿ ಅರ್ಥ ಆಯ್ತಾ? 1 2 1 2 1 2 1 2 1 2 1 2 1 2 1 2 ನೆಕ್ಸ್ಟ್ ಜಸ್ಟ್ ನಾರ್ಮಲ್ ಆಗಿದೆ. ಫಸ್ಟ್ 1 2 ಇಲ್ಲಿಂದ ಕ್ಯಾಚ್ ಮಾಡ್ತಾರೆ, ಇಲ್ಲಿಂದ ಕ್ಯಾಚ್ ಮಾಡ್ತಾರೆ. ಹೌದು, ಈಗ ಅಡ್ವಾನ್ಸ್ ಮೂಮೆಂಟ್ಸ್ ಬೇರೆ ಇದೆ. ಇದು ಸಿಂಪಲ್, ನಾನು ಹೇಳಿದ್ದೇನೆ ಆಗಿ, ನಾನು ಕಲಿಸ್ತಾ ಇರೋದು ಏನಿದ್ರು ನಿಮಗೆ ಸಿಂಪಲ್ ಆಗಿರೋ ಪ್ಯಾಟರ್ನ್. ಅರ್ಥ ಆಯ್ತಾ? ನೋಡಿ ಈಗ ನಿಮ್ಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಹೌದಾ? ಬಿಡಿಸ್ಲಿಕ್ಕೆ ಆಗುದಿಲ್ಲ ಅಷ್ಟು ಈಸಿಯಲ್ಲಿ. ಯಾಕಂದ್ರೆ ಈಗ ಎಕ್ಸಾಂಪಲ್ ಗರ್ಲ್ಸ್ ಅನ್ನ ಇಟ್ಕೊಳ್ಳೋದು ಬಾಯ್ಸ್ ಸ್ಟ್ರಾಂಗ್ ಇರ್ತಾರೆ, ಹೌದಾ? ನೀವು ಅಷ್ಟೇ ಫಿಟ್ನೆಸ್ ಇದ್ರೆ ನೀವು ಸ್ಟ್ರಾಂಗ್ ಇರ್ತೀರಿಲ್ಲ. ಅರ್ಥ ಆಯ್ತಾ? ಇಲ್ಲಿಂದ ನೆಕ್ಸ್ಟ್ ಜಸ್ಟ್ ನೋಡಿ ಈ ಮೂಮೆಂಟ್ ಅಲ್ಲಿ ಆಗುದಿಲ್ಲ, ಎಂತ ಮಾಡೋದು? ಜಸ್ಟ್ ಅಟ್ಯಾಕ್ ಫಾಸ್ಟ್. ಅರ್ಥ ಆಯ್ತಾ? ಫಸ್ಟ್ 1 ಇದು ಸಾಕಾಗುದಿಲ್ವಾ? ಇದು ಸಾಕಾಗೈತೆ. ನೆಕ್ಸ್ಟ್ ಫೇಸ್ ಪಂಚ್ ಕಲಿಸ್ತೇವೆ. ಅರ್ಥ ಆಯ್ತಾ? ರೆಡಿ 1 ಜಸ್ಟ್ ನಿಮ್ಮ ನೋಡಿ ಈ ಪೊಸಿಷನ್ ಇಂದ ಈಗ ಹೇಗಿದ್ದೀರಲ್ಲ, ಜಸ್ಟ್ 1 ಇಷ್ಟೇ. 2 1 2 1 2 1 2 1 2 1 2 ಫಸ್ಟ್ ಸ್ಟ್ರೈಟ್ ಇಲ್ಲಿ ಅಟ್ಯಾಕ್, ಇದರಲ್ಲಿ ಸ್ಟ್ರೈಟ್ ಕ್ರಾಸ್ ಮಾಡಿ 1 2 1 2 ನೋಡ್ಬೇಕು ಅಟ್ಯಾಕ್ ಕೊಟ್ಟಲ್ಲಿ 1 2 1 2 1 2 next back 1 next ಅಟ್ಯಾಕ್ ಕೊಡ್ಲಿಕ್ಕೆ ಬರ್ತಾ ಇದೆ. ಇಲ್ಲಿ ನೋಡಿ ಅಟ್ಯಾಕ್ ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ. ಜಸ್ಟ್ ಇಲ್ಲಿಂದ ಅರ್ಥ ಆಯ್ತಾ? ಫಾಸ್ಟ್ ಜಸ್ಟ್ ಇಲ್ಲಿಂದ ಅಟ್ಯಾಕ್ ಫಾಸ್ಟ್. ಅರ್ಥ ಆಯ್ತಾ? ಈಗ ನಿಂತವೇ ಮಾಡಿ. ಜಸ್ಟ್ 1 ನಿಮ್ಮ ಸ್ಟ್ರೈಟ್ ಹೋಗ್ಬೇಕು ನೋಡಿ. ಹೀಗೆ ಮಾಡಬೇಡಿ, ಹೀಗೆ ಮಾಡಬೇಡಿ, ಯೂಸ್ ಇಲ್ಲ. ಇಲ್ಲಿಂದ ತಗೊಳ್ಳಿ. ಫಾಸ್ಟ್ 1 ಫಾಸ್ಟ್ 1 2 ಕರೆಕ್ಟ್ ನಿಮ್ಮಿಂದ ಹೋಗ್ಬೇಕು. 1 2 1 ಪವರ್ 2 ಈಗ ಇಟ್ಕೊಂಡಿದ್ದೀನಿ. ಏನ್ ಮಾಡ್ಲಿಕ್ಕೆ ಪವರ್ ಯೂಸ್ ಮಾಡಿ, ಪವರ್ ಯೂಸ್ ಮಾಡಿ. 1 ಗುಡ್ 2 1 ಫಾಸ್ಟ್ ಪವರ್ 2 1 2 1
2 1 2 1 2 1 2 1 ಎಲ್ಲಿಗೆ ಬಾಯ್ಸ್ ಗರ್ಲ್ಸ್ಗೆ ನಾವು ಸೆಲ್ಫ್ ಡಿಫೆನ್ಸ್ ಒಟ್ಟಿಗೆ ಮಾಡಲಿ ಅದಾಯ್ತು. ಸೆಲ್ಫ್ ಡಿಫೆನ್ಸ್ ಅಲ್ಲಿ ನಾಚಿಕೆ ಮಾಡಲಿಕ್ಕೆ ಇದು ಮಾಡಲಿಕ್ಕಿಲ್ಲ. ಹಾಗೆ ಮಾಡಿದ್ರೆ ನೀವು ನಿಮ್ಮನ್ನು ಸೇವ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೀವು ಸೇವ್ ಆಗ್ಬೇಕಾ? ನಿಮಗೀಗ ಎಕ್ಸಾಂಪಲ್ ನಾನು ತೊಂದರೆ ಕೊಡ್ಲಿಕ್ಕೆ ಬಂದೆ, ಹೌದಾ? ಆಗ ಅವಳು ನನಗೇನಾಗುತ್ತಂತ ಥಿಂಕ್ ಮಾಡೋದಲ್ಲ, ನಾನು ಸತ್ರು ಬರವಾಗಿಲ್ಲ, ಅವಳು ಸೇವ್ ಆಗ್ಬೇಕು, ಹೌದಾ? ನಿಮ್ಮ ಮೈಂಡಲ್ಲಿ ಅದಿರ್ಬೇಕು, ಹೌದಲ್ವಾ? ಹಾಗೆ ನಾನು ಆಗೋದ್ರೆ ಅವಳಿಗೆ ಹಾಗೆ ಆದ್ರೆ ಈಗ ನಿಮ್ಮ ಲೈಫ್ ಹೋಯ್ತು, ಹೌದಲ್ವಾ? ಅವಾಗ ನೀವು ನಾಚಿಕೆ ಮಾಡ್ಲಿಕ್ಕೆ ಆಗ್ಲಿ ಯಾವ್ದು ಇದು ಮಾಡ್ಲಿಕ್ಕೆ ನಿಮ್ಮನ್ನು ನೀವು ಸೇವ್ ಮಾಡಿದ್ರೆ ಆಯ್ತು ಅಷ್ಟೇ. ರೆಡಿ? ಇಲ್ಲಿ ಫಾಸ್ಟ್ ನಾರ್ಮಲ್ ಆಗಿದೆ, ಇಲ್ಲಿ ಜಸ್ಟ್ 1 ಇದು ಹೀಗೆ ಹೋಗ್ಬೇಕು, ಹೀಗೆಲ್ಲ ಹೀಗೆ ಇದರಲ್ಲಿ ಫಸ್ಟ್ 1 2 ಫಾಸ್ಟ್ 1 ಆದಷ್ಟು ನಿಮ್ಮ ಸ್ಟಮಕ್ ಲೆವೆಲ್ ಬರಲಿ. 2 1 ನೀವು ಪ್ರಾಕ್ಟೀಸ್ ಮಾಡಿ, ಪರವಾಗಿಲ್ಲ ಮಾಡಿ. 1 ಪ್ರಾಕ್ಟೀಸ್ ಮಾಡಿ, 2 1 2 1 2 1 2 1 2 1 2 1 2 next ಎಲ್ಲಿಗೆ ಫಾಸ್ಟ್ ಎಲ್ಲಿಂದ ಜಸ್ಟ್ ನೋಡಿ ಈ ಪೊಸಿಷನ್ ಜಸ್ಟ್ ಇದು ತುಂಬಾ ಡೇಂಜರಸ್ ಸೆಟ್, ಹೌದಾ? ಇದು ಡೇಂಜರಸ್, ತುಂಬಾ ಡೇಂಜರಸ್, ಇದು ತುಂಬಾ ಡೇಂಜರಸ್, ಇದು ಸಹ ಡೇಂಜರಸ್. ಪವರ್ ಬಿದ್ದರೆ ಪವರ್ ಬಿದ್ದರೆ ಸ್ಪಾಟ್ ಆಗೋ ಚಾನ್ಸಸ್ ಇದೆ. ಮಾಡುವ ರೀತಿಯಲ್ಲಿ ಬಿದ್ದು ನಿಮ್ಮ ಫುಲ್ ಪವರ್ ಬಿದ್ದರೆ ಇದು ಸಹ ಅಷ್ಟೇ, ಫುಲ್ ಪವರ್ ಬಿದ್ದರೆ ಯಾವುದಲ್ಲ ವೀಕ್ ಪಾಯಿಂಟ್ ಬಾಡಿ ಐಸ್ ಮತ್ತೆ ಮತ್ತೆ ಅಲ್ಬೋ ಬೆಸ್ಟ್ ವೀಕ್ ಪಾಯಿಂಟ್, ಹೌದಾ? ಎಷ್ಟು ಎಕ್ಸಸೈಸ್ ಮಾಡಿದ್ರು ಯಾವ್ಯಾಲಿಗೆ ಸ್ಟ್ರಾಂಗ್ ಮಾಡ್ಬೋದು ಅಷ್ಟು. ಅದು ಸಹ ವೀಕ್ ಪಾಯಿಂಟ್ ತುಂಬಾ ಸ್ಟ್ರಾಂಗ್. ನಾವು ಎಕ್ಸಸೈಸ್ ಎಲ್ಲ ಮಾಡಿ ಸ್ಟ್ರಾಂಗ್ ಮಾಡ್ಬೋದು. ಬಟ್ ನೀವು ನೋಡಿರ್ಬೋದು ಕೆಲವು ಬಾಕ್ಸಿಂಗ್ ಫೈಟ್ ಅಲ್ಲಿ ಆಗಲಿ 35 ಅಂತೇಳಿ ಕೇಳಿದ್ರಲ್ಲ, ಅದೆಲ್ಲ ಅಟ್ಯಾಕ್ ಎಲ್ಲ ಜಾಸ್ತಿ ಇಲ್ಲಿ ಕೊಡುದು, ಇಲ್ಲಿ ಕೊಡುವಾಗ ಇಲ್ಲಿ ಕಟ್ ಆಗುದು ಇರ್ಬೋದು, ಇಲ್ಲಿ ಕಟ್ ಆಗುದು ನೋಡಿರ್ಬೋದು ನೀವು ತುಂಬಾ ಸಲ. ಅಂದ್ರೆ ಇಬ್ಬರು ಫೈಟ್ ಮಾಡ್ತಾ ಇರ್ತಾರೆ, ಒಬ್ಬ ಅಟ್ಯಾಕ್ ಸ್ಪೀಡ್ ಬಿಲೋ ಕಟ್ ಆಗುದು, ಹೌದಾ? ಸ್ವಲ್ಪ ವೀಕ್ ಪಾಯಿಂಟ್. ನಾವೆಲ್ಲ ಎಕ್ಸಸೈಸ್ ಎಲ್ಲ ಮಾಡಿ ವಾಕಿಂಗ್ ಮಾಡಿ ಎಕ್ಸಸೈಸ್ ಮಾಡಿ, ಅದಕ್ಕೆ ನಾನು ಹೇಳ್ತಾ ಇರೋದು ಮಿನಿಮಮ್ ನೀವು ನಿಮ್ಮ ಫಿಟ್ನೆಸ್ಗೆ ನಿಮ್ಮಲ್ಲಿ ಎಷ್ಟೇ ಹಣ ಇರಲಿ, ನೀವು ಎಷ್ಟೇ ಪಾಸ್ಟ್ ಇರಲಿ, ಎಷ್ಟೇ ಬಡವ ಇರಲಿ, ಎಷ್ಟೇ ಪಾಪದವರು ಇರಲಿ, ಫಿಟ್ನೆಸ್ ಇಲ್ಲ, ಹಣ ಇದ್ದು ಫಿಟ್ನೆಸ್ ಇದ್ರೆ ಯೂಸ್ ಉಂಟಾ ನಿಮಗೆ? ಉಂಟಾ? ನಿಮ್ಮಲ್ಲಿ ಹಣ ಬೇಕಾದಷ್ಟಿದೆ, ಫಿಟ್ನೆಸ್ ಏನೂ ಇಲ್ಲ ನಿಮಗೆ, ಯೂಸ್ ಉಂಟಾ? ಹಣವನ್ನು ನಿಮಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುತ್ತಾ? ಆಗುತ್ತಾ? ಯಾವುದು ತಿನ್ಲಿಕ್ಕೆ ಆಗುದಿಲ್ಲ, ಯಾವುದು ತಿನ್ಲಿಕ್ಕಿಲ್ಲ. ಏನು ಹಣ ಇದ್ದು ಏನು ಯೂಸ್? ಫಸ್ಟ್ ಎಲ್ಲದಕ್ಕಿಂತ ಫಸ್ಟ್ ನಮ್ಮ ಫಿಟ್ನೆಸ್ ಪರ್ಫೆಕ್ಟ್ ಇಲ್ಲ. ಸ್ವಲ್ಪ ಅದು ಎಷ್ಟೇ ಕಾನ್ಸಂಟ್ರೇಟ್ ಕೊಟ್ಟರೆ ಒಂದೊಂದ್ಸಲ ಅಪ್ಸೆಟ್ ಆಗುತ್ತೆ, ಹಾಗಂತೇಳಿ ಕೇರ್ಲೆಸ್ ಮಾಡುದಲ್ಲ. ಒಂದು ಮಿನಿಮಮ್ ಎಲ್ಲದಕ್ಕೂ ನೀವು ಟೈಮ್ ಕೊಡ್ತೀರಾ, ಮೊಬೈಲ್ಗೆ ಗಂಟೆಗಟ್ಟಲೆ ಟೈಮ್ ಕೊಡ್ತೀರಾ, ಬೇರೆ ಇತರ ಚಟುವಟಿಕೆಗೆ ಆಕ್ಟಿವಿಟೀಸ್ಗೆ ಬೇಕಾದಷ್ಟು ಟೈಮ್ ಕೊಡ್ತೀರಾ. ಅದರ ಬದಲು ನಿಮ್ಮ ಫಿಟ್ನೆಸ್ಗೆ ಅಂತೇಳಿ ಮಿನಿಮಮ್ ಒಂದು ವೀಕ್ಲಿ ಒಂದು 5 hours, ಒಂದು 45 minutes ಡೈಲಿ, ಅರ್ಥ ಆಯ್ತಲ್ಲ? ಅದು ಇರ್ಲೇಬೇಕು ನೀವು ಡೈಲಿ. ಯಾಕಂದ್ರೆ ಈಗಿನ ಫುಡ್ ಸಿಸ್ಟಮ್ ಆಗಿರ್ಬೋದು, ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ಚೇಂಜಸ್ ಇದೆ. ಹಿಂದಿನ ಕಾಲದಲ್ಲಿ 60 ವರ್ಷದವರೆಗೂ ಶುಗರ್ ಅಂದ್ರೆ ಏನಂತಲೇ ಗೊತ್ತಿರಲಿಲ್ಲ. ಈಗ 30 ವರ್ಷ ಆದ್ರೂ ಕೂಡಲೇ ಶುಗರ್, BP ಆಲ್ಮೋಸ್ಟ್ ಸ್ಟಾರ್ಟ್ ಆಗುತ್ತೆ,
ಹೌದಾ? ಹಿಂದಿನ ಕಾಲದಲ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನಂತಲೇ ಗೊತ್ತಿರಲಿಲ್ಲ, ಯಾರಿಗೆ ಗೊತ್ತಿರಲಿಲ್ಲ ಹಾರ್ಟ್ ಅಟ್ಯಾಕ್ ಅಂತ. ನಮ್ಮ ಅಜ್ಜಿಯಲ್ಲಿ ಹಾರ್ಟ್ ಅಟ್ಯಾಕ್ ಎಂತದಾಗ ಅಂತ ಹೇಳ್ತೇವೆ. ಈಗಿನವರಿಗೆ ಅದರ ಕಾಮನ್ ಹಾರ್ಟ್ ಅಟ್ಯಾಕ್ ಅಂತ 30 years ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಅದು ಲೈಫ್ ಸ್ಟೈಲ್ ಅದಕ್ಕೆ ಕಾರಣ. ಅದರಲ್ಲಿ ಸ್ವಲ್ಪ ನೀವು ಅದು ನಾವು ಹೇಳುದಲ್ಲ, ನಿಮ್ಮ ಓನ್, ಪ್ರತಿಯೊಬ್ಬರಿಗೂ ಓನ್ ರೆಸ್ಪಾನ್ಸಿಬಿಲಿಟಿ ಉಂಟು ಇಲ್ವಾ? ಉಂಟಲ್ಲ? ಆ ಓನ್ ರೆಸ್ಪಾನ್ಸಿಬಿಲಿಟಿ ನೀವು ಯೂಸ್ ಮಾಡೋದಿದ್ರೆ, ಅದನ್ನು ನೀವು ಫಾಲೋ ಮಾಡೋದಿದ್ರೆ ನಿಮಗೆ ಮತ್ತೆ ಕಷ್ಟ ಆಗುತ್ತೆ ಅಷ್ಟೇ. ಅದನ್ನು ಆದಷ್ಟು ನೀವು ಫಾಲೋ ಮಾಡಬೇಕು. ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳುದು, ಆದಷ್ಟು ನಿಮ್ಮ ಓನ್ ಏನಿದೆ ಪರ್ಸನಲ್ ಆಗಿ ಮಾಡುವಂಥ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳುದು. ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡುದು, ಯಾವುದರಲ್ಲೇ ಒಂದು ಫಿಟ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳುದು. ಬಾಯ್ಸ್ ಕೂಡ ಅಷ್ಟೇ, ಮೊದಲೆಲ್ಲ ಕ್ರಿಕೆಟ್ ಆಡೋದು. ಈಗ ಯಾವ್ದ್ರಲ್ಲಿ ಭಾರಿ ಕಡಿಮೆ, ಹೌದಲ್ವ? ಹೋಗ್ತೀರಾ ಆಡ್ಲಿಕ್ಕೆ? ಎಲ್ಲರೂ ಹೋಗ್ತಾರೆ, ನೋಡೋ ಗೊತ್ತಾಗುತ್ತೆ. ಎಲ್ಲರೂ ಫಿಟ್ನೆಸ್ ನೋಡಿದ್ರೆ ನಾವು ಹೇಳ್ಬೋದು ಇವಾಗ ಏನಾದ್ರೂ ಒಂದು ಆಡ್ತಾನೆ, ಏನಾದ್ರೂ ಮಾಡ್ತಾನೆ, ಹೌದಾ? ಕೆಲವರು ಎಜುಕೇಶನ್ ನೀವು ಹೈ ಇರ್ತೀರಾ, ಇರುದಿಲ್ಲ. ಕೆಲವರು ಎಜುಕೇಶನ್ 100 ತೆಗಿತೀವಿ. ಆದ್ರೂ ನೀವು ಎಷ್ಟೇ ಟ್ಯಾಲೆಂಟ್ ಇದ್ರು ಅರ್ಧ ಗಂಟೆ ನೀವು ಫಿಟ್ನೆಸ್ ಇಟ್ಲೇಬೇಕು. ಜಸ್ಟ್ ಒಂದು ವಾಕಿಂಗ್ ಹೋಗುದು, ರಿಲ್ಯಾಕ್ಸ್ ಮಾಡುದು, ಅರ್ಥ ಆಯ್ತಾ? ಡೈಲಿ ಮಾಡಿ. ನೆಕ್ಸ್ಟ್ ಒಂದು 30 years ಆದ್ಮೇಲೂ ನೀವು ಸ್ವಲ್ಪ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆಗುದಿಲ್ಲ ಈಗಿನ ಫುಡ್ ಸ್ಟೈಲ್. ರೆಡಿ? ಫಸ್ಟ್ 1, ಇದೆಲ್ಲ ಜಾಸ್ತಿ ಅಟ್ಯಾಕ್ ಮಾಡ್ಲಿಕ್ಕೆ ಕೊಡ್ಬೇಡಿ. ಅಂತ ಸಿಚುವೇಶನ್ ಬಂದ್ರೆ ಮಾತ್ರ 2 ಬಾಯ್ಸ್ ಪ್ರಾಕ್ಟೀಸ್. 1 2 1 2 1 2 1 2 1 2. ನೆಕ್ಸ್ಟ್ ಈಗ 3-4 ಟೆಕ್ನಿಕ್ಸ್ ಅಷ್ಟೆಲ್ಲ ಕಲಿಸಿ. ಅದನ್ನು ಇನ್ನು ನೆಕ್ಸ್ಟ್ ಇನ್ನು ಎಕ್ಸಾಂಪಲ್ ಯಾರಾದ್ರೂ ಕೈ ಇಟ್ಕೊಳ್ಳಿ. ಏನ್ ಮಾಡ್ಬೇಕು ಈಗ ನೀವು? ಕರೆಕ್ಟಾಗಿ ಎಪ್ಪೆಗೆ ಇಡ್ಬೇಕು. ಏನ್ ಮಾಡ್ಬೇಕು? ಸ್ಲೋ ಡೌನ್ ಮಾಡ್ಬೇಕಿದ್ರೆ ಅಷ್ಟೇ ಪ್ರಾಕ್ಟೀಸ್ ಬೇಕು. ನಾನು ಹೇಳಿದ್ದೇನೆ, ಅದಲ್ಲ? ಸಿಂಪಲ್ ಆಗಿ ಏನ್ ಮಾಡ್ಬೋದು? ಈಗ ನಿಮ್ಮ ಕೈ ಇಟ್ಕೊಳ್ತಾರೆ ಯಾರು? ಹೊಟ್ಟೆಗೆ ಪಂಚ್ ಮಾಡುದು. ಹೌದು, ಬಟ್ ಏನ್ ಗೊತ್ತು, ಹೊಟ್ಟೆ ಎಲ್ಲರದ್ದು ಆಲ್ಮೋಸ್ಟ್ ಸ್ಟ್ರಾಂಗ್ ಇಲ್ಲ, ಹೌದಾ? ಈಗ ಎಕ್ಸಾಂಪಲ್ ಜಿಮ್ಮಿಗೆ ಹೋಗ್ತಾರೆ, ಅವ್ರ ಹೊಟ್ಟೆ ಸ್ಟ್ರಾಂಗ್ ಇರುತ್ತೆ, ಶೋಲ್ಡರ್ ಮಾಡ್ಬೋದು. ಅದು ನೀವು ಅಷ್ಟೇ ಫಿಟ್ ಬೇಕು, ಹೌದಾ? ಈಗ ಸಿಂಪಲ್ ಆಗಿ ಏನ್ ಮಾಡ್ಬೋದು? 1 ಉಂಟಲ್ಲ? ಆಗ ಪಂಚಸ್ ಮಾಡಿಸಿದೆ ನಾನು. ನಿಮಗಿಂತ ಹೈಟ್ ಇದ್ದಾರೆ ಈ ಪ್ರಾಕ್ಟೀಸ್ ಮಾಡಿ ಕಷ್ಟ ಆಗುತ್ತೆ. ಇದು ರೀಚ್ ಆಗುತ್ತೆ ಇಷ್ಟ ಆಯ್ತು, ಹೌದು? ಬೇಡ, ಇದು ರೀಚ್ ಆಗುದಿಲ್ಲ, ಇದು ರೀಚ್ ಆಗುದಿಲ್ಲ. ಈಗ ಅಡ್ವಾನ್ಸ್ ನಾವೆಲ್ಲಾದ್ರೆ ಸುಮಾರು ಏನಾದ್ರೂ ಅದು ಮಾಡ್ತೇವೆ ಆ ಪೊಸಿಷನ್, ಬಟ್ ನಿಮಗೆ ಅದು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ನಿಮಗೆ ಇಷ್ಟ ಸಿಂಪಲ್ ಆಗಿರುವಂತ ಫಸ್ಟ್ 1, ಅರ್ಥ ಆಯ್ತಾ? ಇಲ್ಲ 2 ಫಾಸ್ಟ್, ಅರ್ಥ ಆಯ್ತಾ? ಇಲ್ಲ ನೀವು ಯೂಸ್ ಮಾಡೋ ರೀತಿಯಲ್ಲಿ ಯಾವ್ದು ಯೂಸ್ ಮಾಡ್ಬೋದು. ಆಗ ನಿಮಗೆ ಯಾವ್ದು ನೆನಪಿಗೆ ಬಂದು ತಪ್ಪ ಯೂಸ್ ಮಾಡುದು. ಒಂದು ಅಟ್ಯಾಕ್ ಕೊಡುವಾಗ ಅವರಿಗೂ ಆಗುತ್ತೆ, ಓ ಇವಳೇನಲ್ಲಿ ಏನೋ ಒಂದು ಸ್ಪೆಷಲ್ ಇದೆ, ಇವಳ ವಿಷಯಕ್ಕೆ ಹೋಗುದು ರಿಸ್ಕ್ ಮತ್ತೆ ಅವ್ರಿಗೆ ಹೋಗ್ತಾರೆ. ಅರ್ಥ ಆಯ್ತಾ? ಹೆಚ್ಚಿನವರು ಈ ಕೆಫೆ ಕೊಡ್ತಾರೆ, ನೀವು ಬ್ಲಾಕ್ ಮಾಡ್ತಾರೆ, ಆಗ ಅದರಿಂದ ಅಟ್ಯಾಕ್ ಕೊಡ್ತಾರೆ, ಕೊಡುದಿಲ್ಲ. 1 ಇದು ಕಲಿಸಲಿಲ್ಲ. 1 ಇದು ಅಟ್ಯಾಕ್ ಇದರಲ್ಲಿ, ಬೆರಳಲ್ಲಿ ಅಲ್ಲ, ಫಿಂಗರ್ ಅಲ್ಲಿ ಅಲ್ಲ, ಇದರಲ್ಲಿ. ಅರ್ಥ ಆಯ್ತಲ್ಲ? ಜಸ್ಟ್ ಇದು ಮಿಡ್ಲ್ ಕಿವಿಗೆ ಬೀಳ್ಬೇಕು ನೋಡಿ, ಅರ್ಥ ಆಯ್ತಲ್ಲ? ರೆಡಿ? ಜಸ್ಟ್ ನಿಮ್ಮ ಮಾಡುವುದು ಫಸ್ಟ್ ರೈಟ್ ಲೆಗ್ 1 2 1 2 1 2 1 2 1 2. ಒಂದು ಲಾಸ್ಟ್ 1. ಇದು ಇದನ್ನ ಹೀಗೆ ಮಾಡುದಲ್ಲ, ಇದು ಆಗ ಇದು ಎಕ್ಸಸೈಸ್ ಅಲ್ಲ, ಇದು ಎಕ್ಸಸೈಸ್ ಅಲ್ಲ, ಸ್ಟಮಕ್
1 2 1 2 1 2 1 2 1 2 attack. First ನೋಡಿ 1 2 ಇಲ್ಲಿಂದ ಫಾಸ್ಟ್ ಅಟ್ಯಾಕ್. ನಿಮ್ಮ ಒಂದು ಲೆಗ್ ಮುಂದೆ ಇಡಬೇಕಾಗ ಕರೆಕ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿಂದ ಜಸ್ಟ್ ಅದಾಯ್ತಾ? ಫಾಸ್ಟ್ 1 2 3 ಅಟ್ಯಾಕ್ ಫಾಸ್ಟ್. ಇದು ಇಲ್ಲಿ ಲಾಕ್ ಮಾಡಿ ಇಲ್ಲಿ ಅಟ್ಯಾಕ್ ಸ್ಪೀಡ್ ಕೊಡಬೇಕು. ಖಾಲಿ ಇಲ್ಲಿ ಪವರ್ ಬಿದ್ದಾಗಲೇ ಅವರ ಕಾನ್ಸಂಟ್ರೇಟ್ ಮತ್ತೆ ಸರಿಯಾಗಿ ಮಿನಿಮಮ್ 15 ಮಿನಿಟ್ಸ್ ಬೇಕು. ಅದಾಯ್ತಲ್ಲ? ನಿಮಗೀಗ ಯಾವ್ದಾದ್ರು ಡೌಟ್ಸ್ ಇದೆ? ಯಾವ್ದು ಡೌಟ್ಸ್ ಇಲ್ಲ? ಆಕ್ಚುಲಿ ಶಾಲ್ ಅನ್ನ ಯಾವತ್ತಿದ್ರು ಹೀಗೆ ಹಾಕ್ಬೋದು, ಹಾಕ್ಲೇಬಾರ್ದು. ಯಾಕೆ ಹಾಕ್ಬಾರ್ದು? ಇಟ್ಕೊಳ್ಬೋದಲ್ಲ, ಯಾವತ್ತಿದ್ರು ಇದೇ ರೀತಿ ಹಾಕ್ಬೋದು. ಹೀಗೆ ಹಾಕಿದ್ರಿ ಎಲ್ಲಿಯಾದ್ರು ಈಗ ಹಾಕಿ ನೀವು ಹೋಗ್ತಾ ಇದ್ರಿ, ಈಗ ನೀವು ಹೋಗ್ತಾ ಇದ್ರಿ, ಈಗ ಎಳಿತಾರೆ ಅವರು, ಏನ್ ಮಾಡ್ಲಿಕ್ಕೆ ಆಗುದು? ಹೌದಾ? ಇಲ್ಲಿ ಲಾಕ್ ಆಗುದು, ಅವಾಗ ಏನ್ ಮಾಡುದು? ಅವ್ರು ಅಷ್ಟು ಹಿಂದೆ ಇದ್ದಾರೆ. ಎಲ್ಲಿ ಆ ಪೊಸಿಷನ್ ಅಲ್ಲಿ ಈಗ ಅವ್ರು ಎಳಿತಾರೆ, ಹೌದಾ? ಅವ್ರು ಎಳೆಯುದು ಇಟ್ಕೊಂಡು ನೋಡಿ. ಆವಾಗ ನೀವೇನ್ ಮಾಡ್ಬೇಕು? ಸ್ವಲ್ಪ ಮುಂದೆ ಬಂದು ಕ್ಯಾಚ್, ತಪ್ಪ ಕ್ಯಾಚ್ ಮಾಡ್ಬೇಕು. ಅದಕ್ಕೆ ನೀವು ಆಕ್ಟಿವ್ ಬೇಕಂತ ಹೇಳೋದು. ನೀವು ನೀರಲ್ಲಿ ಬಿದ್ದಾಗೆ ಮಾಡಿದ್ರೆ ಅಲ್ಲ, ಮಾಡ್ಲಿಕ್ಕೆ ಆಗುದಿಲ್ಲ. ಸ್ವಲ್ಪ ನೀವು ಆಕ್ಟಿವ್ ಬೇಕು. ಅರ್ಥ ಆಯ್ತಲ್ಲ ನಾನು? ನೀವು ಆಕ್ಟಿವ್ ಬೇಕು. ಟಪ್ ಈ ಪೊಸಿಷನ್ ನೋಡಿ, ಫಸ್ಟ್ ಟಪ್ ಕ್ಯಾಚ್, ಮತ್ತೆ ಬಿಡಿಸಿ, ಮತ್ತೆ ನೀವು ಯಾವ್ದು ಅಟ್ಯಾಕ್ ಮಾಡ್ಬೋದು. ಅಟ್ಯಾಕ್ ಗೊತ್ತಿಲ್ಲ. ಅರ್ಥ ಆಯ್ತಲ್ಲ? ಗೊತ್ತಾಯ್ತಲ್ಲ? ಅದಕ್ಕಿಂತ ಇದು ಸೇಫ್. ಇಂದ ನಿಮಗೆ ಅಟ್ಯಾಕ್ ಕೊಡ್ಲಿಕ್ಕೆ ಅವರು ಏನಾದ್ರೂ ಒಂದು ಮಾಡ್ಬೋದು. ಈಗ ಸೀದಾ ಬರ್ಲಿಕ್ಕೆ ನಿಮ್ಮ ಇಷ್ಟ ಹತ್ರ ನಿಮ್ಮ ಹತ್ರ ಬರ್ಲೇಬೇಕು, ಹೌದಾ? ಮುಂದೆಯಿಂದ ಬರ್ದಾದ್ರೆ ಈಗ ಬರ್ಲೇಬೇಕು, ಹಿಡ್ಕೊಳ್ಲಿಕ್ಕೆ ಬರ್ಲೇಬೇಕು. ಈಗ ಎರಡು ಕೈ, ಆಗ ನಾನು ಎರಡು ಕೈ ಹಿಡ್ಕೊಳ್ಲಿಕ್ಕೆ ಬರೋದೇ ನೋಡಿ. ನೋಡಿ ಫಸ್ಟ್ ಹಿಡ್ಕೊಳ್ಬೇಕು, ಈಗ ಹಿಡ್ಕೊಳ್ಬೇಕು. ಆವಾಗ ನಿಮಗೆ ಅಟ್ಯಾಕ್ ಉಂಟಲ್ಲ. 1 2 ಹಿಂದ್ಗಡೆ ನೀವು ಆಗಬೇಕು. ಈ ರೀತಿ ಕ್ಯಾಚ್ ಮಾಡಿ. ಸಿಂಪಲ್ ಟೆಕ್ನಿಕ್ಸ್ ಅಂತ ಇಲ್ಲ ಇದಕ್ಕೆ. ಅರ್ಥ ಆಯ್ತಲ್ಲ? ಒಂದು ತಪ್ಪ ಇದು ಅಟ್ಯಾಕ್ ಸೆಕೆಂಡ್ ವಾಯ್ಸ್ ಅಲ್ಲಿ ಆಗ್ತದೆ, ಇಲ್ಲ ಅವರ ತಪ್ಪಿಸಿ ನೋಡಿ. ನೀವು ಯಾಕಂದ್ರೆ ಒಮ್ಮೆ ನೀವು ಅಟ್ಯಾಕ್ ಕೊಡ್ತೀರ ಅಂತ ಹೇಳಿ ಅವ್ರಿಗೆ ಯಾವ್ದು ಅಟ್ಯಾಕ್ ಗೊತ್ತಾಗೋದು ಅವರು ಆಕ್ಟಿವ್ ಆಗ್ತಾರೆ ಅಲ್ಲಿ, ಹೌದಲ್ಲ? ಆಕ್ಟಿವ್ ಆಗುದಿಲ್ಲ ಅವರು. ಇವರು ಏನಾದ್ರು ಮಾಡ್ತಾರೆ, ಅದು ನಾನು ಕೇರ್ಫುಲ್ ಆಗಿರ್ಬೇಕಂದ್ರೆ ಅವ್ರ ಮೈಂಡ್ ಹೋಗ್ತದೆ. ಬೆಸ್ಟ್ ಸಿಂಪಲ್ ಆಗಿ ನೋಡಿ. ಈ ಪೊಸಿಷನ್ ಇಂದ ನೀವು ಈ ಪೊಸಿಷನ್ ಇದ್ದೀರಾ, ಈಗ ನೀವು ಹೀಗೆ ನಿಂತಿರ್ತೀರ. ಫಸ್ಟ್ ನಿಮ್ಮ ಲೆಗ್ ಜಾಯಿನ್ ಮಾಡಿ, ಬಾಡಿನ ಆದಷ್ಟು ಈಗ ಸಣ್ಣದು ಮಾಡಬೇಕು. ಅವ್ರು ಇಟ್ಕೊಳ್ಳುವಾಗ ಸ್ವಲ್ಪ ಟೈಟ್ ಮಾಡ್ಬೇಕು. ಹೀಗೆ ಸ್ವಲ್ಪ ಟೈಟ್ ಗಟ್ಟಿ ಅಂದ್ರೆ ಸ್ವಲ್ಪ ಇದು ಮಾಡ್ಬೇಕು, ಲೂಸ್ ಮಾಡಿ ಪಕ್ಕ ಬಾಡಿಯನ್ನ ಇನ್ಸೈಡ್ ಇಟ್ಕೊಳ್ಬೇಕು. ಹೀಗೆ ಈ ಪೊಸಿಷನ್ ಬರ್ಬೇಕು ನೋಡಿ. ಈ ಪೊಸಿಷನ್ ಇಂದ ಈ ಪೊಸಿಷನ್ಗೆ ಬಂದು ಅತಾಯ್ತಲ್ಲ ಹೇಳಿದ್ದು, ಈ ಪೊಸಿಷನ್ ಇಂದ ಬಂದು ಪಕ್ಕ ಇಲ್ಲ ಅಷ್ಟು, ಅದು ಕಷ್ಟ ಆಗೋದಿದ್ರೆ ನೋಡಿ. ನೆಕ್ಸ್ಟ್ ಲೆಗ್ ಮೂವ್ಮೆಂಟ್. ಫಸ್ಟ್ ಇನ್ಸೈಡ್ ಯಾವ ಲೆಗ್ ಉಂಟು, ಈ ಸೈಡ್ ಇರುವುದಲ್ಲ, ಅವರ ಇನ್ಸೈಡ್ ಇರುವಂತಹ ಲೆಗ್ ಅನ್ನ ಅರ್ಥ ಆಯ್ತಾ? ಇಲ್ಲಿಂದ ಈ ಪೊಸಿಷನ್ ಇಂದ ಟರ್ನ್ ಟರ್ನ್ ಮಾಡಿ ಒಂದು ಕಾಲನ್ನ ಈಗ ಎತ್ತಬೇಕು. ಆಗ ಅವ್ರ ಕೈ ಬಿಡ್ತಾರೆ ಕೆಳಗೆ ಬೀಳುವಾಗ, ಹೌದಾ? ಅರ್ಥ ಆಯ್ತಲ್ಲ?